ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಸೌರುಚಿ ಕಾರ್ಯಕ್ರಮ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಧನ್ಯಲತಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಲ್ಲ. ಏನು ನೀವು ಇವತ್ತು ಡ್ರೆಸ್ ಎಲ್ಲ ಚೇಂಜ್ ಕಲರ್ ಆಗಿ ಬಂದಿದ್ದಾರೆ, ಸ್ಪೆಷಲ್ ಆಗಿ ಬರುವ ಅಂತೇಳಿ? ಇವತ್ತು ನಿಮ್ಮ ಅಡಿಗೆ ಮನೆ ನನಗೆ ಸ್ಪೆಷಲ್ ಅಡಿಗೆ ಮನೆ ಅಲ್ಲ, ಹಾಗಾಗಿ ಚೆಂದಾಗಿ ಬರುದು. ಚೆಂದಾಗಿ ಬರುವಂತಲ್ಲ. ಓಕೆ, ಏನು ಸ್ಪೆಷಲ್ ಅಡಿಗೆ ಮಾಡ್ತೀವಿ ಇವತ್ತು? ಪಂಪ್ಕಿನ್ ಕೆಂಬುಡೆ ಅಂತ ನಾವೇನು ಹೇಳ್ತೇವೆ, ಸಿಹಿ ಕುಂಬಳ, ಅದನ್ನು ಉಪಯೋಗಿಸಿ ಪರೋಟ ಮಾಡುವ ಒಂದು. ಪರೋಟ ಅಂದ್ರೆ ಈ ಪರೋಟ ಕೂಡ ಸಿಹಿ ಇರುತ್ತಾ? ಸ್ವಲ್ಪ ಅಲ್ಲ, ಸಿಹಿ ಅಂತ ಹೇಳುದಿಲ್ಲ ನಾನು ನಿಮ್ಗೆ. ನಾವು ಅದಕ್ಕೆ ಬೆಲ್ಲ ಹಾಕೋದಿಲ್ಲ, ಅದರದ್ದೇ ಸಿಹಿಯನ್ನು ನಾವು ತಿಂದರೆ ತುಂಬಾ ಉತ್ತಮ ಅಲ್ಲ, ಯಾವಾಗ ನ್ಯಾಚುರಲ್ ಆಗಿ ಚೆನ್ನಾಗಿರ್ಬೋದಲ್ಲ. ಓಕೆ, ಒಂದು ಅದೇ ಕೆಂಬುಡೆಯಿಂದ ಇದು ಪರೋಟ. ಇನ್ನೊಂದು ನಾವು ಬೀಟ್ರೂಟ್ ಅನ್ನು ಉಪಯೋಗಿಸಿ ಮೊಸರು ಹುಳಿ ಮಾಡೋಣ. ಯಾವಾಗ ನಾವು ಕುಂಬಳಕಾಯ ಮೊಸರು ಹುಳಿ ಅಥವಾ ಬೆಂಡೆಕಾಯ ಮೊಸರು ಹುಳಿ ಹಾಗೆ ಬೇರೆ ಬೇರೆ ಮಾಡ್ತೇವೆ. ಇವತ್ತು ನಾವು ಬೀಟ್ರೂಟ್ ಅನ್ನು ಉಪಯೋಗಿಸಿ ಮೊಸರು ಹುಳಿ. ಇದು ರಕ್ತಕ್ಕೂ ಒಳ್ಳೇದು ಅಂತ ಹೇಳ್ಬೋದಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಇವತ್ತಾಗ ಮೊಸರು ಹುಳಿ ಕೆಂಪಾಗಿರ್ಬೋದಲ್ಲ. ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ, ಎಸ್ ಮ್ಯಾಮ್. ಇವಾಗ ಫಸ್ಟಿಗೆ ಯಾವ್ದು ಮಾಡೋದು? ಈಗ ಇವತ್ತು ಪರೋಟ ಮಾಡುವಲ್ಲ ಸುರಿಗೆ. ಓಕೆ, ನೀವು ಏನು ನೋಡಿ, ಇದು ನಾನು ಬೇಯಿಸಿಟ್ಟುಕೊಂಡದ್ದು ಕೆಂಬುಡೆ, ಸಿಹಿ ಕುಂಬಳ. ಇದನ್ನು ಸ್ವಲ್ಪ ಇದರಲ್ಲಿ ಮ್ಯಾಶ್ ಮಾಡ್ಕೊಳ್ಳೋಣ. ಬಾರಿ ಚೆನ್ನಾಗಿದೆ ನೋಡಿ ಅಲ್ಲ. ಹೌದು, ಒಳ್ಳೆ ಬೆಂದಿದೆ. ಕೆಲವೆಲ್ಲ ಚೆನ್ನಾಗಿರಲ್ಲ, ಅಂದ್ರೆ ಬೆಣ್ಣೆ ತರ ಇರಲ್ಲ. ಇದು ಬೆಣ್ಣೆ ಹಾಗೆ ಉಂಟು, ಬೆಣ್ಣೆ ಹಾಗೆ ಉಂಟಲ್ಲ. ಏನ್ಸ ಸಣ್ಣ ತುಂಡು ಸೇರ್ಬಾರ್ದು, ಯಾಕೇಳಿ ನಾವು ಪರೋಟ ಮಾಡೋದಲ್ಲ, ಅದರಿಂದಾಗಿ. ಹೌದು, ಅದು ಚೆನ್ನಾಗಿ ಬೇಯಬೇಕು ಕೂಡ, ಒಳ್ಳೆ ಬೇಯಬೇಕು. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಆಯ್ತು. ಉಪ್ಪು ಹಾಕ್ಬೇಕು. ಅದರಿಂದಾಗಿ ಈಗ ಸ್ವಲ್ಪ ಉಪ್ಪು ಹಾಕುವಾಗ ಒಂದು ಸ್ಪೂನ್ ಕೊಡಿ ಅಂತ. ಈಗ ನೋಡಿಕೊಂಡು ಉಪ್ಪು ಹಾಕಿದ್ರೆ ಆಯ್ತು, ಸ್ವಲ್ಪ ಹಾಕೊಂಡ್ರೆ ಆಯ್ತು. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾವು ಜೀರಾ ಸಹ ಬಳಸ್ಬೋದು, ಅಥವಾ ಈ ಓಮ ಉಂಟಲ್ಲ, ಓಮವನ್ನು ಸಹ ಬಳಸ್ಬೋದು, ಯಾವ ಸಹ ಆಗ್ತದೆ. ಎಷ್ಟು ಬೇಕು ಅಷ್ಟನ್ನು ಹಾಕೊಂಡ್ರೆ ಆಯ್ತು. ಒಂದು ತುಂಬಾ ಸಹ ಹಾಕೊಳ್ಬಾರ್ದು, ಒಳ್ಳೇದಾಗುದಿಲ್ಲ. ಓಮ, ಜೀರಿಗೆ ಅಥವಾ ಎಳ್ಳು ಹಾಕಿದ್ರೆ ಸಹ ಒಳ್ಳೇದಾಗ್ತದೆ. ಹೌದು, ಓಮ ಅಥವಾ ಜೀರಿಗೆ ಎರಡರಲ್ಲಿ ಒಂದು ಹಾಕ್ಲೇಬೇಕು. ಯಾಕೆ ಹೇಳಿದ್ರೆ ಸ್ವಲ್ಪ ಅದು ಹೊಟ್ಟೆಗೆ ಗ್ಯಾಸ್ಟ್ರಿಕ್ ಅಥವಾ ಏನೇ ಪ್ರಾಬ್ಲಮ್ ಇದ್ರೆ ಸಹ ಅದನ್ನು ಇದು ಮಾಡ್ತದಲ್ಲ. ಇನ್ನು ಇದಕ್ಕೆ ಒಂದು ಚಮಚದಷ್ಟು, ಸಣ್ಣ ಚಮಚದಲ್ಲಿ ಒಂದು ತುಪ್ಪ ಕೊಡಿ ಅಂತ. ತುಪ್ಪ ಬೇಕಲ್ಲ. ಓಕೆ, ನಾವು ತುಪ್ಪ ಅಂತ ಬಂದಾಗ ಕೇಸಿಯವರ ಶುದ್ಧ ಹಸಿನ ತುಪ್ಪ, ಕೇಸಿ ತುಪ್ಪ, ಕೇಸಿ ಶುದ್ಧ ತುಪ್ಪ ಸಾಕ? ಸಾಕು ಸಾಕು. ಚಿಕ್ಕ ಸ್ಪೂನ್ ಹಾಕಿದ್ರೆ ಸಾಕು. ಹೌದು, ಸಣ್ಣ ಸ್ಪೂನ್ ಸಾಕಂದ್ರೆ ಅದು ಸ್ವಲ್ಪ ಪರಿಮಳವನ್ನು ಸಹ ಕೊಡ್ತದೆ, ಮತ್ತೆ ಹೆಲ್ತಿಗೆ ಸಹ ಒಳ್ಳೇದಲ್ಲ. ಹಾಗೆ ಹೀಗೆ ಮಾಡಿ ಹಾಕಿದ ಮೇಲೆ ನಾನು ಹೇಳಿದಲ್ಲ, ಇಲ್ಲಿ ಎಳ್ಳು ಹಾಕ್ಬೋದು, ಏನೋ ಹಾಕ್ಬೋದು. ನಾವೇ ಸಿಂಪಲ್ ಆಗಿ ಮಾಡ್ತಿದ್ದೇವೆ. ಈಗ ನೋಡಿಕೊಂಡು ನಮ್ಗೆ ಎಷ್ಟು ಬೇಕು. ಅದು ಯಾವುದು? ಗೋಧಿಯ ಹುಡಿ ಅಲ್ಲ. ಹಾಕೊಂಡು, ಇಲ್ಲಂದ್ರೆ ನಾವು ಮೈದಾ ಕೂಡ ಯೂಸ್ ಮಾಡ್ಬೋದಲ್ಲ. ಮೈದಾ ಮಾಡ್ಬೋದು, ಮೈದಾ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ನಾವು ಗೋಧಿ ಯೂಸ್ ಮಾಡ್ತಾ ಇದ್ದೇವಲ್ಲ. ಗೋಧಿ ಹಿಟ್ಟನ್ನು ಬಳಸ್ತಿದ್ದೇವೆ. ಹೌದು, ನೋಡಿ, ನೀವು ಅದಕ್ಕೆ ನೀರು ಹಾಕೋದು ಬೇಡ ಅಂತ ಹೇಳಿ. ನೋಡಿ ಎಷ್ಟು ಮೆದುವಾಗಿದೆ ನೋಡಿ. ಹೌದು, ಅಂದರೆ ಸಿಹಿ ಕುಂಬಳದಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅಂತಲ್ಲ. ನೀರಿನ ಅಂಶ ಸಹ ಮತ್ತೆ ಬೆಂದಾಗ ಚೆನ್ನಾಗಿರುತ್ತೆ ನೋಡಿ. ಸರಿ, ನಾವು ಬೇಯಿಸ್ತೇವಲ್ಲ, ಹಾಗಾಗಿ ನಮಗೆ ಮತ್ತೆ ಸ್ವಲ್ಪ ತುಪ್ಪ ಸಹ ಹಾಕುವಾಗ ಅದು ತುಪ್ಪದಲ್ಲಿ ಸಹ ಸ್ವಲ್ಪ ಆಯಿಲ್ನ ಅಂಶ ಇರ್ತದಲ್ಲ, ಎಣ್ಣೆಯ ಪಸೆ ಇರ್ತದಲ್ಲ. ಕರೆಕ್ಟಾಗಿ ಹದ ಬರ್ಕೊಂಡು ಕಲರ್ ಕೂಡ ಸ್ವಲ್ಪ ಹಾಗೆ ಬಂದಿದಲ್ಲ, ಎಲ್ಲೋ ಇಷ್ಟ ಬರ್ತದೆ ಸ್ವಲ್ಪ. ಹೀಗೆ ಸ್ಮೂತ್ ಆದದ್ದು ನಮಗೆ ಹದಕ್ಕೆ ಬರಬೇಕು. ಹೌದು, ಹದಕ್ಕೆ ಬರಬೇಕು. ಈಗ ಇದನ್ನೊಂದು 10 ರಿಂದ 15 ನಿಮಿಷ ಹೀಗೆ ಇಡಬೇಕು. ಇದಕ್ಕೆ ಸ್ವಲ್ಪ ಮೇಲಿನಿಂದ ಈ ಎಣ್ಣೆ ಅಥವಾ ತುಪ್ಪ ಸಹ ಹಾಕೊಳ್ಬೋದು. ಹಾಕೊಂಡು ಒಂದು 10 ನಿಮಿಷ ಹಾಗೆ ಬಿಟ್ಟು, ಅಂದ್ರೆ ಸ್ವಲ್ಪ ಮುಚ್ಚಿಕೊಂಡು ಬಿಡಬೇಕು ನಾವು. ಮೇಲಿನಿಂದ ಎಣ್ಣೆ ಹಾಕೊಂಡು ಇದಕ್ಕೊಂದು ಮುಚ್ಚಳವನ್ನು ಮುಚ್ಚಿ ಇಡೋಣ. ಓಕೆ, ಒಂದು 5 ನಿಮಿಷ ರೆಡಿ ಆಗಬೇಕಲ್ಲ. ಓಕೆ ಓಕೆ, ಒಂದು 15 ನಿಮಿಷಗಳ ಬಳಿಕ ಈಗ ಇದನ್ನು ಮುಂದೆ ಕಟ್ಟಿಕೊಳ್ಬೇಕಲ್ಲ. ರೌಂಡ್ ಮಾಡೋದು ಹೇಗೆ ನೋಡಿ, ನಾನು ಹೇಳ್ತೇನೆ. ಒಂದು
ನಾವು ಸಣ್ಣ ಸಣ್ಣ ಪರೋಟ ಮಾಡುವ. ಇದನ್ನು ಸುರಿಗೆ ಅದು ಲೇಯರ್ ಥರ ಬರಬೇಕು. ಹೌದು, ಅದಕ್ಕೋಸ್ಕರ ಒಮ್ಮೆ ಇದನ್ನು ಸ್ವಲ್ಪ ಹಿಟ್ಟು ಹಾಕಿ. ಇಲ್ಲಾಂದರೆ ಅಂಟ್ತದೆ ಅಂತಲ್ಲ. ಹೌದು. ಓಕೆ, ನಾವು ಇದು ರೆಡಿ ಆಗುವಾಗ ತವ ಇಡುವುದಾ? ತವ ಇಡಿ. ಉರಿಸಬೇಕಲ್ಲ. ನಿಧಾನಕ್ಕೆ ಅದು ಬಿಸಿ ಆಗ್ತಾ ಇರಲಿ. ಆಯಿಲ್ ಏನು ಹಾಕಬೇಡಿ? ಬೇಡ, ಏನು ಹಾಕಬೇಡಬೇಡಿ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದನ್ನು ಹೀಗೆ ನೋಡಿ, ಹೀಗೆ ರೌಂಡ್ 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 ಮಾಡಿ ರೋಲ್ ಮಾಡ್ಕೊಳ್ಬೇಕು. ರೋಲ್ ಮಾಡಿಕೊಂಡು ಪರೋಟ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟಲ್ಲ? ಪರೋಟ ಸ್ವಲ್ಪ ಅದೇ, ಪರೋಟ ನಮ್ಮ ಇದರ ಹಾಗೆ ಅಲ್ಲ, ಚಪಾತಿ ಹಾಗೆ ಅಲ್ಲ. ಚಪಾತಿ ಆದರೆ ಹೌದು. ಇದು ಅಂದರೆ ಅದು ಸ್ವಲ್ಪ ಪದರ ಬರಬೇಕು ಹೇಳಿ ಹೀಗೆ ರೋಲ್ ಮಾಡ್ಕೊಳ್ಬೇಕು. ರೋಲ್ ಮಾಡಿಕೊಂಡು ಪುನಃ ನೋಡಿ ಹೀಗೆ ಹೀಗೆ ರೌಂಡ್ ರೌಂಡ್ ಹೀಗೆ ರೌಂಡಲ್ಲಿ ತೆಗಿಬೇಕು. ಇದೆಲ್ಲ ಅಭ್ಯಾಸದ ಮೇಲೆ ಅಲ್ಲ? ಹೌದು, ಅಭ್ಯಾಸ. ಹೌದು, ನಾನೀಗ ಸ್ವಲ್ಪ ನಿಧಾನಕ್ಕೆ ನಾನು ನಿಮಗೆ ತೋರಿಸಿಕೊಟ್ಟದ್ದು. ಇಲ್ಲದ್ರೆ ಪಟ ಪಟ ಹೀಗೆ ಮಾಡುದು, ಹೀಗೆ ರೋಲ್ ಮಾಡುದು ನೋಡಿ. ಇನ್ನು ಸ್ವಲ್ಪ ಇದು ಹಾಕ್ಕೊಂಡು ಸ್ವಲ್ಪ ಲೇಯರ್ನ ಹಾಗೆ ಬರ್ತದೆ ಅಷ್ಟೇ. ಸ್ವಲ್ಪ ದಪ್ಪನೇ ಇರುತ್ತೆ ಅಂತಲ್ಲ? ಸ್ವಲ್ಪ ದಪ್ಪ ಇರ್ತದೆ, ಅಂದರೆ ತೆಳು ಸಹ ಮಾಡ್ಕೊಳ್ಬಾರ್ದು. ತೆಳು ಅದು ನಮ್ಮ ಚಪಾತಿ ಹಾಗೆ ಆಗ್ತದೆ. ನಿಮ್ಗೆ ಇನ್ನೂ ಸಹ ಲೇಯರ್ ಬರಬೇಕಾದ್ರೆ ಇನ್ನೊಂದ್ಸತಿ ಹೀಗೆ ಮಾಡಿ ಪುನಃ ರೋಲ್ ಮಾಡಿಕೊಂಡು ಹಾಗೆ ಸಹ ಮಾಡ್ಬೋದು. ಹೀಗೆ 2 ಸತಿ ಮಾಡಿದರೆ ನಿಮಗೆ ಸ್ವಲ್ಪ ಲೇಯರ್ ತುಂಬ ಹೆಚ್ಚಾಗಿ ಬರ್ತದೆ. ಕೆಲವರೇನು ಮಾಡ್ತಾರೆ, ಸುಲಭದಲ್ಲಿ ಒಂದೇ ಸತಿಯಲ್ಲಿ ಮಾಡ್ತಾರೆ. ಉದಾಸೀನದವರು ಅಲ್ಲ, ಉದಾಸೀನ ಅಂತಲ್ಲ, ನಮ್ಗೆ ಈಗ ಅರ್ಜೆಂಟ್ ಉಂಟು ಹೇಳಿದ್ರೆ ನಾವು ಏನು ಮಾಡಲಿ ಆಗ ನೋಡಿ ಹೀಗೆ ಹೀಗೆ ಲೇಯರ್ ಬರಬೇಕು. ಅದು ಸ್ವಲ್ಪ ಸ್ವಲ್ಪ ಹೆಚ್ಚು ಸಹ ಇದು ಹಾಕೊಳ್ಬಾರ್ದು. ಇನ್ನು ಸ್ವಲ್ಪ ತುಪ್ಪ ಒಂಚೂರು ಇದ್ರ ಮೇಲೆ ಚೂರು, ಅಂದರೆ ಒಂದು ಬಿಂದು ಸಾಕು. ಮತ್ತೆ ಅದು ಕರೆಕ್ಟ್ ಹಾಗೆ ಮಾಡಿದ್ರೆ ಮಿಕ್ಸ್ ಕೂಡ ಆಗ್ತದೆ ನೋಡಿ. ಹೌದು, ನಿಮಗೆ ಹೀಗೆ ಚಪಾತಿ ಸಹ ಮಾಡ್ಕೊಳ್ಬೋದು ನಾವು. ನಾನು ಮೈದಾದಲ್ಲಿ ಮಾಡುವವರು ಮೈದಾ ಅಪರೂಪಕ್ಕೊಮ್ಮೆ ಮೈದಾ ತಿಂದರೆ ಸಹ ನಾವು ಏನು ತೊಂದರೆ ಇಲ್ಲ, ಯಾವಾಗಲೂ ಹೆಚ್ಚು ತಿನ್ನಬಾರ್ದು ಅಂತ ಹೇಳಿದೆ. ಮೈದಾದಲ್ಲಿ ಸಹ ಮಾಡ್ಕೊಳ್ಬೋದು, ಆದರೆ ಆರೋಗ್ಯದ ದೃಷ್ಟಿಯಲ್ಲಿ ನೋಡುವಾಗ ಮೈದಾ ಒಳ್ಳೆದಲ್ಲ ಅಂತ ಈವನ್ ಡಾಕ್ಟರ್ಸ್ ನಾವು ಸಜೆಸ್ಟ್ ಮಾಡ್ತಾರಲ್ಲ. ಹಾಗಾಗಿ ಇದು ಸ್ವಲ್ಪ ಸಿಹಿಯಾಗಿ ಸಹ ಬರ್ತದೆ. ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಪಂಕಿನ್ ಅದೇ ಸಿಹಿ ಕುಂಬಳ ಆರೋಗ್ಯಭರಿತವಾದ ತುಂಬ. ಮಕ್ಕಳಿಗೆ ಹೆಚ್ಚಾಗಿ ನಮ್ಮ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಮಕ್ಕಳಿಗೆ ಇದರದ್ದು ಸೂಪ್ ಮಾಡಿ ಕೊಡ್ತಾರೆ. ಇದರದ್ದು ಇದು ಒಳ್ಳೇದು ಸಹ ಆಗ್ತದೆ. ಹೌದು, ಈಗ ನೋಡಿ ಇದು ಬಿಸಿ ಆಯ್ತಾ ನೋಡಿಕೊಳ್ಳಿ. ನೋಡಿ ಹೀಗೆ ಆಗ್ತದೆ. ದೊಡ್ಡ ಸಹ ಮಾಡ್ಕೊಳ್ಬಹುದು, ಸಣ್ಣ ಸಹ ಮಾಡ್ಬೋದು. ಇದರಲ್ಲಿ ನೋಡಿ ಎಲ್ಲಿ ನಿಮ್ಗೆ ಕರೆಕ್ಟಾಗಿ ನೋಡಿದ್ರೆ ಲೇಯರ್ಸ್ ಒಳಗಿನಿಂದಲೇ ಕಾಣ್ತದೆ ನೋಡಿ. ಹೌದು ಹೌದು. ಇನ್ನು ಸ್ವಲ್ಪ ತುಪ್ಪ ಬೇಕು. ಈಗ ಸ್ವಲ್ಪ ಮೇಲಿಂದ ಮತ್ತೆ ಸ್ವಲ್ಪ ಇನ್ನೊಂದೇನು ಅಡಿ ಮೇಲೆ ಮಾಡುವಾಗ ಇಲ್ಲಿಂದ ಹಾಕೊಂಡ್ರೆ ಸಾಕು. ಇದೇ ಸಿಹಿ ಕುಂಬಳದಿಂದ ಚಟ್ನಿ ಸಹ ಮಾಡ್ತಾರೆ. ಚಟ್ನಿ ಮಾಡ್ತಾರೆ? ಚಟ್ನಿ ಸಹ ಮಾಡ್ತಾರೆ. ಚಟ್ನಿ ಮುಂಚೆ ನಾನು ಸಾಂಬಾರು ಇದೆಲ್ಲ ತಿಂದೇನೆ. ಚಟ್ನಿ ಸಹ ಸೂಪರ್ ಆಗಿರುತ್ತೆ, ಒಳ್ಳೆದಾಗ್ತದೆ. ಈ ಟೊಮ್ಯಾಟೋದಿಂದ ಚಟ್ನಿ ಮಾಡ್ತಾರಲ್ಲ ಅದೇ ಹಾಗೆ 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 ಗೊತ್ತೇ ಆಗುದಿಲ್ಲ ಅದರಿಂದ ಮಾಡಿದಂತ. ಚೂರು ಸ್ವೀಟ್ನೆಸ್ ನಮಗೆ ಸಿಗ್ತದೆ ಅದರಲ್ಲಿ. ಇನ್ನೂ ಗಮ್ಮತ್ ಇರ್ಬೋದು ನೋಡಿ, ಸ್ವೀಟ್ ಖಾರ ಎಲ್ಲ ಸಿಗುವಾಗ. ಇದೀಗ ಅದು ಚಟ್ನಿ ಮಾಡುವಾಗ ನಾವು ಇದು ನಾವು ಇವತ್ತು ನಾನು ತಂದದ್ದು ಊರಿನ ಯಾವುದು ಸಿಹಿ ಕುಂಬಳ, ಒಂದು ಘಟ್ಟದ ಒಂದು ಸಿಹಿ ಕುಂಬಳ ಬರ್ತದೆ, ಸ್ವಲ್ಪ ಗಟ್ಟಿಯಲ್ಲಿ ಬರುವಂತದ್ದು. ಅಂಥದನ್ನು ಯೂಸ್ ಮಾಡಿದರೆ ಅದೊಂದು ಅಷ್ಟು ಸಿಹಿ ಇಲ್ಲ. ನಮ್ಮ ಊರಿನ ಈ ಸಿಹಿ ಕುಂಬಳ ತುಂಬಾ ಸಿಹಿ ಇರ್ತದೆ. ಹೌದು, ಚೆನ್ನಾಗಿರ್ತದೆ ನೋಡಿ. ಸ್ವಲ್ಪ ಕಾಯ್ಲಿಕ್ಕೆ ಮಾತ್ರ ಇದು ಸ್ವಲ್ಪ ದಪ್ಪ ಅಲ್ಲ, ಹಾಗಾಗಿ ಸ್ವಲ್ಪ ಹೊತ್ತಾಗ್ತದೆ. ಹಾಗೆ ಹೀಗೆ ತಿರುಗಿಸಿ ಮಾಡಿಕೊಳ್ಬೇಕು. ಸಾಕು ನೋಡಿ, ಸ್ಮೂತ್. ನೋಡಿ ಕಲರ್ ಎಲ್ಲ ಒಳ್ಳೆ ಬಂತು. ಇನ್ನೊಂದು ಮಾಡುವ ಬೇಕಿದ್ದರೆ. ಈಗ ಕಲರ್ ಬಂತು, ಸ್ವಲ್ಪ ಸಣ್ಣದು ಮಾಡಿ ನಾವು ಮಾಡಿಟ್ಟುಕೊಂಡು ರೆಡಿ ಮಾಡಿಟ್ಟುಕೊಂಡ್ರೆ ನೋಡಿ ಪರಿಮಳ ಅಂತೂ ತುಪ್ಪ. ನಾನು ಸಣ್ಣದು ಮಾಡಿದೆ. ನಾವು ಕೆಲವರು ಇಷ್ಟಿಷ್ಟು ದೊಡ್ಡ ಉಂಡೆ ತೆಗೆದುಕೊಂಡು ಸ್ವಲ್ಪ ದೊಡ್ಡದಾಗಿ ಮಾಡ್ತಾರೆ. ಒಂದಿದ್ರೆ ಸಾಕು. ಹೌದು.
ಓಕೆ, ಸ್ವಲ್ಪ ತುಪ್ಪ ಎಲ್ಲ ಇದ್ರೆ ಆಯಿಲ್ ಕೂಡ ಹಾಕೊಡ್ಬೋದಲ್ಲ? ಆಯಿಲ್ ಸಹ ಹಾಕೊಳ್ಬೋದು. ಈಗ ಮಕ್ಕಳಿಗೆಲ್ಲ ಕೊಡುವಾಗ ಸ್ವಲ್ಪ ಹೆಲ್ದಿ ಆಗಿರ್ಬೇಕಂತಂದ್ರೆ ತುಪ್ಪ ಹಾಕಿದರೆ. ನನ್ನಂಥವರಿಗೆಲ್ಲ ತುಪ್ಪ ಹಾಕಿದರೆ ಚೆಂದ. ಹೌದು, ನಿಮ್ಮಂಥವ್ರಿಗೆ ತುಪ್ಪ ಬೇಕು. ಪರಿಮಳ ಸಹ ಬರ್ತದೆ ಮತ್ತೆ ತಿನ್ನಲಿಕ್ಕೆ ಸಹ. ಹೌದೌದು. ಆ್ಯಕ್ಚುಲಿ ತುಪ್ಪದ ಜೊತೆ ಊಟಕ್ಕೆ ಹಾಕಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಮಧ್ಯಾಹ್ನದಲ್ಲಿ ತುಪ್ಪ ಹಾಕಿದರೆ ಗಮ್ಮತ್ತಿರುತ್ತೆ. ಸ್ವಲ್ಪ ಸ್ವೀಟ್ ಆಗಿರ್ತದೆ ಚೂರು. ಹೌದು, ಬಟ್ ಒಳ್ಳೇದಾಗ್ತದೆ. ಇದಕ್ಕೆ ಏನು ತಿನ್ಲಿಕ್ಕೆ ಖಾಲಿ ಹೀಗೆ ತುಪ್ಪದಲ್ಲೇ ತಿನ್ಬೋದು ಅಥವಾ ಬೆಣ್ಣೆಯಲ್ಲಿ ತಿನ್ಬೋದು. ನೋಡಿ, ಏನು ಸ್ವಲ್ಪ ಕಾಯಿಸ್ಲಿಕ್ಕೆ ಮಾತ್ರ ಸ್ವಲ್ಪ ಪೇಷನ್ಸ್ ಅಲ್ಲಿ ನೋಡಿ, ಹೀಗೆ ತಿರುಗಿಸಿ ಆಯ್ತು. ಆ್ಯಕ್ಚುಲಿ ನೋಡುವಾಗ ಹೋಳಿಗೆ ಥರ ಕಾಣ್ತುಂಟಲ್ಲ? ಹೌದು, ಹೋಳಿಗೆ ಹಾಗೆ ಕಾಣ್ತಾ ಉಂಟು. ಓಕೆ, ಬಿಸಿ ಬಿಸಿಯಾದ ಪರೋಟ ರೆಡಿ ಆಗಿದೆ. ಬೇಕಿದ್ರೆ ಕೋಳಿ ರಸದಲ್ಲಿ, ಕೋಳಿ ಸುಕ್ಕದಲ್ಲಿ, ಮೀನಿನ ರಸದಲ್ಲಿ ತಿನ್ಬಹುದು. ಅದು ಬೆಣ್ಣೆ ಹಾಕಿ ತಿಂದ್ರೆ ಅಂತೂ ಸೂಪರ್ ಆಗಿರ್ತದೆ. ನೀವು ನಂಗೆ ಎಷ್ಟು ಆಸೆ ಬರ್ತಾ ಇದೆ ಅಂತ ಹೇಳಿದ್ರೆ ಈಗ ಇದಕ್ಕೆ ತುಪ್ಪ ಫುಲ್ ಹಾಕಿ ತಿನ್ಬೇಕು ಅಂತ. ಚೆನ್ನಾಗಿದೆ, ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತಾ ಉಂಟು. ಸ್ವಲ್ಪ ಹಳದಾಗಿ, ಮತ್ತೆ ಪರಿಮಳ ಅಂತ ಹೇಳಲಿಕ್ಕಿಲ್ಲ, ಏನು ತುಪ್ಪದ ಪರಿಮಳ ಮತ್ತೆ ಏನು ಸಿಹಿ ಕುಂಬಳಕಾಯಿ. ನಾವೇನು ಹಳದಿಯ ಪೌಡರ್ ಸಹ ಹಾಕ್ಲಿಲ್ಲ ಅದಕ್ಕೆ, ಅದರದ್ದೇ ಕಲರ್ ಮಾಡ್ಬೋದಲ್ಲ. ಓಕೆ, ಟೇಸ್ಟ್ ನೋಡೋದಾಗದೆ. ಓಕೆ, ಧನ್ಯವಾದ ಮ್ಯಾಮ್. ಸಾಕಾಗಿರುವಂತಹ ಸಿಹಿ ಕುಂಬಳಕಾಯಿಯ ಪರೋಟ ರೆಡಿ ಮಾಡಿಕೊಟ್ಟಿದ್ರೆ ನಾನಂತೂ ತಿನ್ನಲಿಕ್ಕೆ ಕಾಯ್ತಾ ಇದ್ದೀನಿ. ನಾನು ತಿನ್ನೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಸಿಹಿ ಕುಂಬಳಕಾಯಿಯ ಪರೋಟ ತಯಾರಿಸುವ ವಿಧಾನ. ಮೊದಲಿಗೆ ಬೇಯಿಸಿದ ಸಿಹಿ ಕುಂಬಳಕಾಯಿಯನ್ನು ಚೆನ್ನಾಗಿ ಕಿವುಚಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಜೀರಿಗೆ, 1 ಚಮಚ ತುಪ್ಪ, ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ ನಾದಿಕೊಳ್ಳಿ. 10 ನಿಮಿಷ ನೆನೆಯಲು ಇಟ್ಟು ಲಟಿಸಿಕೊಳ್ಳಿ. ಆನಂತರ ಮಡಚಿ ಸುರುಳಿ ಸುತ್ತಿಕೊಂಡು ಮತ್ತೆ ಪುನಃ ದಪ್ಪನೆ ಲಟಿಸಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಸಿಹಿ ಕುಂಬಳಕಾಯಿಯ ಪರೋಟ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.